वमदं भकरं पवनं प्रियवासिनि हासरते शिखरि शिरोमणि तुंग हिमालय शृंग निजालय मध्यगते। ನಮಸ್ಕಾರ ವೀಕ್ಷಕರೇ, ನವರಾತ್ರಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದೇವಿಶ್ರೀ ಶೆಟ್ಟಿ. ನವರಾತ್ರಿಯ ಈ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ನಿಮ್ಮನ್ನು 9 ದೇವಿ ಕ್ಷೇತ್ರದ ದರ್ಶನ ಮಾಡಿಸ್ತಿದ್ದೀವಿ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಇರುವಂತಹದ್ದು ಕೋಡಿಕಲ್ನಲ್ಲಿರುವಂತಹ ಶ್ರೀ ಕುರು ಅಂಬ ರಾಜರಾಜೇಶ್ವರಿ ದೇವಿಯ ಸನ್ನಿಧಿಯಲ್ಲಿ. ಬನ್ನಿ ಈ ಕ್ಷೇತ್ರದ ಮಹಿಮೆ ಬಗ್ಗೆ ತಿಳಿಯೋಣ ಇವತ್ತಿನ ಕಾರ್ಯಕ್ರಮದಲ್ಲಿ. ಯಾವುದೇ ಸಮಸ್ಯೆ ಇದ್ದಲ್ಲಿ ಈ ದೇವಿಯ ಬಳಿ ಬಂದು ಬೇಡಿಕೊಂಡರೆ ಆ ಸಮಸ್ಯೆಯನ್ನು ದೇವಿ ಪರಿಹಾರ ಮಾಡುತ್ತಾಳೆ ಎಂದು ಹೇಳಲಾಗುತ್ತೆ. ಬನ್ನಿ ಇಲ್ಲಿಯ ಇತಿಹಾಸದ ಬಗ್ಗೆ ಇಲ್ಲಿಯ ಅರ್ಚಕರಿಂದ ಕೇಳಿ ತಿಳಿಯೋಣ. ಸರ್ವಮಂಗಲ ಮಾಂಗಲ್ಯೆ ಶಿವೇ ಸರ್ವಾರ್ಥ ಸಾಧಕೆ ಶರಣ್ಯೆ ತ್ರಯಂಬಕಿ ಗೌರಿ ನಾರಾಯಣಿ ನಮೋಸ್ತುತೆ. ಎಲ್ಲರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳು. ವಿಶೇಷವಾಗಿ ಅಶ್ವಯುಜ ಮಾಸದ ಪಾಡ್ಯತಿಥಿಯಂದು ನವರಾತ್ರಿ ಪ್ರಾರಂಭವಾಗಿ ವಿಜಯದಶಮಿಯ ತನಕ ನವರಾತ್ರಿ ಮಹೋತ್ಸವ ನಡೆಯುವಂಥ ಒಂದು ಕಾಲಘಟ್ಟ. ವರ್ಷಂಪ್ರತಿಯಾಗಿ ಈ ವರ್ಷ ಕೂಡ ಈ ಸನ್ನಿಧಾನದಲ್ಲಿ ವಿಜೃಂಭಣೆಯಿಂದ ಆ ಕಾರ್ಯಕ್ರಮಗಳೆಲ್ಲ ನಡೆಯುತ್ತಾ ಉಂಟು. ಇದು ಶ್ರೀ ಕುರು ಅಂಬ ಸುಬ್ರಹ್ಮಣ್ಯ ರಾಜರಾಜೇಶ್ವರಿ ದೇವಸ್ಥಾನ ಅಂತೇಳಿ. ವಿಶೇಷವಾಗಿ 65 ವರ್ಷಗಳ ಇತಿಹಾಸ ಇರುವಂಥ ಈ ದೇವಸ್ಥಾನ 2017ರಲ್ಲಿ 2ನೇ ದೊಡ್ಡ ಬ್ರಹ್ಮಕಲಶ ಎಲ್ಲ ನಡೆದೇ ಹೋಗಿದೆ. ತನ್ಮೂಲಕ ಈಗ ಹೇಗೆ ಅಂತ ಕೇಳಿದರೆ, ಬೆಳಿಗ್ಗಿನ ಹೊತ್ತಿನ ದೇವರಿಗೆ 7:30 ಗಂಟೆಗೆ ಮಹಾಪೂಜೆ, ಮಧ್ಯಾಹ್ನ 12:30ಕ್ಕೆ ಮಹಾಪೂಜೆ, ಸಂಜೆ 7:30ಕ್ಕೆ ಮಹಾಪೂಜೆ. ಹಾಗೆಯೇ ಪ್ರತಿ ಶುಕ್ರವಾರ ಸಂಧ್ಯಾಕಾಲದಲ್ಲಿ ದೇವರಿಗೆ ಭಜನಾ ಸಂಕೀರ್ತನ, ಹಾಗೆಯೇ ಸಂಕ್ರಾಂತಿ ಪರ್ವಕಾಲಗಳಲ್ಲಿ ದೈವಗಳಿಗೆಲ್ಲ ಆರಾಧನೆ ಮಾಡುವಂಥದ್ದು ಈ ಜಾಗದ ವಾಡಿಕೆ. ತನ್ನಿಮಿತ್ತವಾಗಿ ವರ್ಷದಲ್ಲಿ ಶರನ್ನವರಾತ್ರಿಯು ವಿಜೃಂಭಣೆಯಿಂದ ನಡೆಯುವಂಥದ್ದು. ಹಾಗೆಯೇ ಏಪ್ರಿಲ್ ತಿಂಗಳ ಮೇಷ ಸಂಕ್ರಾಂತಿಯ ದಿವಸ ಧ್ವಜಾರೋಹಣ ಆಗಿ 3 ದಿವಸದ ವಿಜೃಂಭಣೆಯ ಉತ್ಸವ ಕೂಡ ಈ ಜಾಗದಲ್ಲಿ ನಡೆಯುತ್ತಾ ಉಂಟು. ಶರನ್ನವರಾತ್ರಿಯಲ್ಲಿ ಪ್ರಾತಃ ಕಾಲದ ಸೂರ್ಯೋದಯ ಆಗುವಂಥ 6:20 ಸುಮುಹೂರ್ತದಲ್ಲಿ ಕೊಪ್ಪರಿಗೆಯನ್ನು ಏರಿಸಿಕೊಂಡು ದೇವತಾರಾಧನೆ ಮಾಡುವಂಥದ್ದು ವಾಡಿಕೆ. ತನ್ನಿಮಿತ್ತವಾಗಿ ಆ ದಿವಸದಿಂದ ಪರ್ಯಂತವಾಗಿ ಒಂದೊಂದು ಪರಿವಾರ ದೇವತೆಗಳಿಗೆ ವಿಶೇಷವಾಗಿ ಪೂಜೆಯನ್ನು ಸಂದಾಯ ಮಾಡುವಂಥದ್ದು. ಅದರಲ್ಲಿಯೂ ಶುದ್ಧ ಚೌತಿಯ ಪರ್ವಕಾಲದಲ್ಲಿ ಗಣಪತಿ ದೇವರನ್ನು ಉದ್ದೇಶ ಮಾಡಿಕೊಂಡು 12 ಕೈಯ ಗಣಪತಿಯಾಗ, ಸಂಧ್ಯಾಕಾಲದಲ್ಲಿ ರಂಗಪೂಜೆಯನ್ನು, ಹಾಗೆಯೇ ಶುದ್ಧ ಪಂಚಮಿಯಂದು ನಾಗಬ್ರಹ್ಮದೇವರಿಗೆ ತನುತಂಬಿಲ ಪೂರ್ವಕ ಆ ಪ್ರಸನ್ನ ಪೂಜೆಯನ್ನು, ಹಾಗೆಯೇ ಚಂಡಿಕಾ ಮಹಾಯಾಗವನ್ನು ಮಾಡುವಂಥದ್ದು ವಾಡಿಕೆ. ಅದು ನಿನ್ನೆಯ ದಿವಸ ಆ ಮಹಾಚಂಡಿಕಾ ಯಾಗವು ನಡೆಯಿತು. ಇನ್ನು ದುರ್ಗಾಷ್ಟಮಿಯ ದಿವಸ ದುರ್ಗಾ ಹೋಮ ನಡೆಯುವಂಥದ್ದು. ಹಾಗೆಯೇ ವಿಜಯದಶಮಿಯ ಕೊನೆಯ ದಿವಸ ಸಾಮೂಹಿಕವಾಗಿ ಆ ಮಾತೆಯ ಪ್ರೀತ್ಯರ್ಥವಾಗಿ ರಂಗಪೂಜೆಯನ್ನು, ಸೇವೆಯನ್ನು ಕೊಡುವಂಥದ್ದು. ಹಾಗೆಯೇ ಈ ಶರನ್ನವರಾತ್ರಿಯ ಅಶ್ವಯುಜ ಮಾಸದ ಹುಣ್ಣಿಮೆಯ ದಿವಸ ಸಂಧ್ಯಾಕಾಲದಲ್ಲಿ ಶ್ರೀಚಕ್ರ ಪೂಜೆಯು ವಿಜೃಂಭಣೆಯಿಂದ ಈ ಜಾಗದಲ್ಲಿ ನಡೆಯುವಂಥದ್ದು. ಅದು ವಿಶೇಷವಾಗಿ ಈ ವರ್ಷದ 20ನೇ ತಾರೀಕಿನ ದಿವಸ ಸಂಧ್ಯಾಕಾಲದಲ್ಲಿ ನಾವು ಒಂದೊಂದು ವರ್ಷ ಒಂದೊಂದು ರೀತಿಯ ಒಂದು ಆಲೋಚನೆ ಮಾಡಿಕೊಂಡು ಅದನ್ನು ಅಲಂಕಾರ ಮಾಡುವಂಥದ್ದು. ಹೋದ ವರ್ಷ ಕದಂಬವನದಲ್ಲಿ ಕಂಗೊಳಿಸುವಂಥ ಒಂದು ಚಿತ್ರಣವನ್ನು ಮಾಡಿದ್ದೇವೆ. ಈ ವರ್ಷ ಕದಳೀವನ ಅಂತ ಒಂದು ಆಲೋಚನೆ ಮಾಡಿದ್ದೇವೆ. ಆ ಮಾತೆಗೆ ಹೇಗೆ ಬೇಕು ಹಾಗೆ ಮಾಡಿಸ್ತಾಳೆ ಎಂಬುದೊಂದು ಭರವಸೆ. ಹಾಗೂ ಈ ಜಾಗದ ವಿಶೇಷ ಹೇಳಿದರೆ, ನಿರ್ಮಲ ಮನಸ್ಸಿನಿಂದ ಬಂದು ಸನ್ನಿಧಾನಕ್ಕೆ ಬಂದು ದೇವರನ್ನು ಯಾರು ತಾಯಿಯೇ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾರೆ, ಅವರೆಲ್ಲ ಕಷ್ಟ ನಷ್ಟವನ್ನು ದೂರೀಕರಿಸಿಕೊಟ್ಟು ಇಷ್ಟಾರ್ಥವನ್ನು ಅನುಗ್ರಹ ಮಾಡಿದಂಥ ಚರಿತ್ರೆ ಇರುವಂಥ ಈ ಜಾಗ. ಹಾಗೆ ಎಲ್ಲ ಭಕ್ತ ಬಾಂಧವರಲ್ಲಿ ಕೂಡ ಪ್ರಾರ್ಥನೆ ಮಾಡುವಂಥ ಒಳ್ಳೆಯ ಕ್ಷೇತ್ರ. ಒಮ್ಮೆ ಇಲ್ಲಿಗೆಲ್ಲರೂ ಬನ್ನಿ, ದೇವರ ದರ್ಶನವನ್ನು ಮಾಡಿರಿ. ಹಾಗೆಯೇ ನಮ್ಮ ಆಡಳಿತ ಸಮಿತಿಯವರು ಒಂದು ದೊಡ್ಡ ಯೋಜನೆಗೆಲ್ಲ ಕೈ ಹಾಕಿದ್ದಾರೆ. ಸಭಾಭವನ, ಹಾಗೆಯೇ ಅನ್ನಛತ್ರ. ಯಾಕೆಂದರೆ ಈ ನವರಾತ್ರಿಯ ಪರ್ವಕಾಲದಲ್ಲಿ ಸಾಧಾರಣ ಒಂದು 10-12 ಸಾವಿರ ಜನಕ್ಕೆ ಈ 9 ದಿವಸಗಳಲ್ಲಿ ಅನ್ನದಾನ ನಡೆಯುವಂಥ ಜಾಗ ಇದು. ಹಾಗೆ ಅದಕ್ಕೊಂದು ವ್ಯವಸ್ಥಿತವಾಗಲಿಕ್ಕೆ ಅನ್ನಛತ್ರವನ್ನು ಮಾಡುವಂಥ ಒಂದು ಆಲೋಚನೆ, ಅದು ಸಾಧಾರಣ ಒಂದು ಅರ್ಧ ಹಂತದ ತನಕ ಬಂದಿದೆ. ಇನ್ನು ಮುಂದೆಯೂ ಬರೆಸಬೇಕು. ಹಾಗೆ ದೇವರ ಅನುಗ್ರಹ ಬೇಕು. ಹಾಗೆಯೇ ಎಲ್ಲ ಭಕ್ತ ಬಾಂಧವರ ಒಂಚೂರು ಸಹಕಾರ ಇದ್ದರೂ ಆದಷ್ಟು ಶೀಘ್ರವಾಗಿ ಆ ಕೆಲಸ ಕಾರ್ಯವು ನಡೆಯುತ್ತದೆ. ಭಕ್ತಾದಿಗಳು ದೊಡ್ಡ ಮನಸ್ಸು ಮಾಡಿ ಅದಕ್ಕೂ ಎಲ್ಲೊಂದು ಅವಕಾಶ ಮಾಡಿಕೊಟ್ಟು ಆದಷ್ಟು ಬೇಗ ಆ ಜಾಗವನ್ನು ಒಂದು ಉದ್ಘಾಟನೆ ಮಾಡುವಂಥ ಯೋಗ
ತನ್ಮೂಲಕ ಈ ಜಾಗಕ್ಕೆ ಬರುವ ಎಲ್ಲ ಭಕ್ತ ಬಾಂಧವರಿಗೆ ಸತೋತ್ತರವಾಗಿ ಅನ್ನದಾನ ನಡೆಸುವಂಥ ಒಂದು ಭಾಗ್ಯವನ್ನು ಆ ತಾಯಿ ನಮಗೆಲ್ಲ ಅನುಗ್ರಹ ಮಾಡಲಿ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮೊದಲಿಗೆ ಶ್ರೀ ಕುರು ಭಗವತಿ ಅಂತ ಇದ್ದದ್ದು, ಅಂದರೆ ಕುರುವಂಬ ಭಗವತಿ ಅಂತ, ಅದು ಕೇರಳ ಮೂಲದಿಂದ ಬಂದಂಥದ್ದು. ತದನಂತರ ಪ್ರಶ್ನಾಚಿಂತನೆಯಲ್ಲಿ ಅದು ರಾಜರಾಜೇಶ್ವರಿಯ ಆರಾಧನೆ ಆಡುವಂಥದ್ದು. ಈ ಸಂಸ್ಕೃತದಲ್ಲಿ ಕುರು ಅಂತ ಹೇಳಿದರೆ ಅದು ಮಂಗಳ ಅಂತ ಲೆಕ್ಕ, ಮಂಗಳವನ್ನು ಮಾಡಿ. ಇನ್ನೊಂದು ಶಬ್ದದಲ್ಲಿ ನಿನ್ನ ಕರ್ತವ್ಯವನ್ನು ಮಾಡು ಹೇಳುವುದಕ್ಕೂ ಕುರು ಎಂಬ ಒಂದು ಶಬ್ದವನ್ನು ಉಪಯೋಗ ಮಾಡ್ತಾರೆ. ಅದರ ಮೂಲ ಉದ್ದೇಶ ಹೇಳುವಾಗ ನಿನ್ನ ಕರ್ತವ್ಯವನ್ನು ನೀನು ನಿಯತ್ತಾಗಿ ಮಾಡಿದರೆ ಅದರ ಫಲ ಎಂಬುದು ಖಂಡಿತವಾಗಿಯೂ ಪ್ರಾಪ್ತಿಯಾಗ್ತದೆ ಎಂಬ ಒಂದು ಆ ವಿಚಾರ ಕುರು ಎಂಬ ವಿಷಯದಲ್ಲಿ ಬರುವಂಥದ್ದು. ಹಾಗೆ ಈ ಹಿನ್ನೆಲೆಯಲ್ಲಿ ಬಂದಂಥದ್ದು ಶ್ರೀ ಕುರುವಂಬ ಅಂತ ಮುಂದೆ ಬಂದದ್ದು. ವಿಶೇಷವಾಗಿ ಕಲ್ಬಾವಿ ಬನ ಅಂತ ಹೇಳಿದರೆ ಇಲ್ಲಿ ಮೂಲತಃ ಕುರುಹು ಇದ್ದದ್ದೇ ನಾಗದೇವರ ಒಂದು ಬಿಂಬ ಮಾತ್ರ. ತನ್ಮೂಲಕ ಆಗಿನ ಅರ್ಚಕರು ವಿಮರ್ಶೆಯೆಲ್ಲ ಮಾಡುವಾಗ ಇಷ್ಟೆಲ್ಲ ಇಲ್ಲಿ ಪರಿವಾರ ಶಕ್ತಿಗಳು, ದೇವಿಯ ಶಕ್ತಿಯೆಲ್ಲ ಕಂಡು ಬಂದದ್ದು. ಮೂಲತಃ ಇದ್ದದ್ದು ದೊಡ್ಡ ಗೋಳಿ ಮರದ ಅಡಿಯಲ್ಲಿ ನಾಗನ ಕಲ್ಲು ಮಾತ್ರ ಇದ್ದದ್ದು. ತದನಂತರವಾಗಿ ಅದನ್ನು ಚಿಂತನೆ ಮಾಡುವಾಗ ಇಷ್ಟು ದೊಡ್ಡದಂಥ ಭವ್ಯವಾದಂಥ ಒಂದು ದಿವ್ಯವಾದಂಥ ಒಂದು ದೇಗುಲ ನಿರ್ಮಾಣ ಆಗಲಿಕ್ಕೆ ಮೂಲ ಕಾರಣ ನಾಗಬನ ಆಗಿತ್ತು.
ದೇವಸ್ಥಾನದಲ್ಲಿ ನಾವು ಸಣ್ಣದಿಂದಲೂ ಬರ್ತಾ ಇದ್ದೇವೆ. ಅಂದರೆ ಇಲ್ಲಿಯ ನಮ್ಮ ತಾಯಿ ನಮ್ಮ ಚಿಕ್ಕ ತಾಯಿಯವರೆಲ್ಲ ಇಲ್ಲಿ ಬರ್ತಿದ್ರು. ನನ್ನ ಚಿಕ್ಕ ತಾಯಿ 2 ಮಕ್ಕಳಿಗೆ ಕೂಡ ಒಂದು 30 ವರ್ಷದ ಮೊದಲು ಇಲ್ಲೇ ಮದುವೆ ಆಗಿದ್ದು, ಇದು ಸಣ್ಣದಿರುವಾಗ. ಈಗಲೂ ನಾವು ಒಂದು 7-8 ವರ್ಷದಿಂದ ನಾನು ಕಂಟಿನ್ಯೂಸ್ ಬರ್ತಾ ಇದ್ದೇನೆ ಇಲ್ಲಿಗೆ. ದಿನ ಮಂಗಳವಾರ ಶುಕ್ರವಾರ ನಮ್ಮದೇನಾದರೂ ಒಳ್ಳೆ ಕೆಲಸ ಇದ್ದರೂ ನಾವು ಬರ್ತೇವೆ, ಇಲ್ಲ ಒಂದು ದೇವರಿಗೆ ಕೈ ಮುಗಿಲಿಕ್ಕಾದರೂ ಬರ್ತೇವೆ. ಮತ್ತು ನಮ್ಮದು ಪ್ರತಿ ಸಂಕ್ರಮಣ ನಾವು ಭಜನೆ ಕಾರ್ಯಕ್ರಮ ಇಟ್ಟುಕೊಂಡಿದ್ದೇವೆ, ನಾವು ಮಾಡ್ತಾ ಇದ್ದೇವೆ ಭಜನೆ ಕಾರ್ಯಕ್ರಮ. ವರ್ಷಕ್ಕೊಮ್ಮೆ ಇಲ್ಲಿ ನವರಾತ್ರೋತ್ಸವ ಆಗುವಾಗ ನಮ್ಮನ್ನು ಕಾರ್ಯಕ್ರಮಕ್ಕೆ ಕರೀತಾ ಇದ್ದಾರೆ, ಅದಕ್ಕೆ ನಾವು ಬರ್ತಾ ಇದ್ದೇವೆ. ನಮ್ಮದೊಂದು ಸಣ್ಣದೊಂದು ಟೀಮ್ ಉಂಟು, ನೃತ್ಯ ಕಲಾದಂಡ ಅಂತ. ಅದರಲ್ಲಿ ನಾವು ಏನಾದರೂ ಒಂದು ಪ್ರೋಗ್ರಾಮ್ ಎಲ್ಲ ಕೊಡ್ತಾ ಇದ್ದೇವೆ. ಇನ್ನು ದೇವರ ವಿಷಯದಲ್ಲಿ ಹೇಳಲಿಕ್ಕಿಲ್ಲ, ನಾವು ತುಂಬ ಪ್ರೀತಿಯಲ್ಲಿ ಬರ್ತೇವೆ, ಅವರು ನಮ್ಮನ್ನು ಪ್ರೀತಿಯಲ್ಲಿ ತುಂಬ ನೋಡ್ತಾ ಇದ್ದಾರೆ. ನಾವು ಇನ್ನೂ ಕೂಡ ಸದಾ ಇಲ್ಲಿಗೆ ಬರ್ತಾ ಇರ್ತೇವೆ, ಇಷ್ಟು ಹೇಳ್ತೇನೆ.
ಈ ದೇವಸ್ಥಾನದಲ್ಲಿ ಬಹಳ ಜನಗಳು ಬಹಳ ಕಷ್ಟದಲ್ಲಿ ಇದನ್ನು ನಿರ್ಮಿಸಿದ್ದಾರೆ. ಇಲ್ಲಿ ಬಂದು ಯಾರು ಪ್ರಾರ್ಥನೆ ಮಾಡ್ತಾರ ಅವರ ಇಷ್ಟಾರ್ಥವನ್ನು ಶ್ರೀದೇವಿ ಮೈಗೂಡಿಸಿದ್ದಾರೆ. ಎಲ್ರಿಗೂ ಒಳ್ಳೆಯ ಫಲ ಸಿಕ್ಕಿದೆ. ಇದು ಹೇಗೆ ಅಂತ ಹೇಳಿದರೆ, ಈಗ ಒಂದು ಗಾಳಿಯ ಸ್ಪರ್ಶವನ್ನು ನಾವು ಗಾಳಿಯನ್ನು ಅನುಭವಿಸಿದವರಿಗೆ ಮಾತ್ರ ಹೊರತು ನಾವು ಹೇಳಿದರೆ ಅದು ಅನುಭವಕ್ಕೆ ಬರುವುದಿಲ್ಲ. ಇಲ್ಲಿ ಯಾರು ಬಂದು ಪ್ರಾರ್ಥನೆ ಮಾಡಿದ್ದಾರ ಅವರ ಇಷ್ಟಾರ್ಥ ಸಿದ್ಧಿಯಾಗಿದೆ. ಬಹಳಷ್ಟು ಜನಗಳ ಒಂದು ಸೇವೆಯಿಂದ ಈ ಒಂದು ಭವ್ಯ ದೇಗುಲಾಗಿದೆ. ಇನ್ನು ಕೂಡ ಇಲ್ಲಿ ಈಗ ಒಂದು ನಾವು ಅನ್ನಛತ್ರವನ್ನು ಮಾಡಲಿಕ್ಕೆ ಬಹಳಷ್ಟು ಒಂದು ಪ್ರಯತ್ನವನ್ನು ಬರುತ್ತಾ ಇದ್ದೇವೆ. ಈ ಅನ್ನಛತ್ರ ಆದರೆ ನಾವು ನೆಕ್ಸ್ಟಿಗೆ ಇಲ್ಲಿ ಒಂದು ತಿಂಗಳಿಗೆ 2 ಸಲವಾದರೂ ಒಂದು ಜನಗಳಿಗೆ ವಿಶೇಷ ಪೂಜೆಗಳನ್ನು ಮಾಡಿ ಒಂದು ಅನ್ನದಾನವನ್ನು ಮಾಡಬೇಕು ಅಂತ ಹೇಳುವಂಥ ಒಂದು ಸಂಕಲ್ಪವನ್ನು ಇಟ್ಟುಕೊಂಡಿದ್ದೇವೆ. ಜೀರ್ಣೋದ್ಧಾರ ಸಮಿತಿಯಿಂದ ಈಗ ಅದರ ಕಾರ್ಯವನ್ನು ಮಾಡಬೇಕು ಅಂತ ಹೇಳಿ ನಾವು ಮನವಿಯನ್ನು ಶಾಸಕರಿಗೆಲ್ಲ ಕೊಟ್ಟಿದ್ದೇವೆ. ಆದಷ್ಟು ಬೇಗ ಅವರು ಈ ಒಂದು ಒಳಚರಂಡಿ ವ್ಯವಸ್ಥೆಯನ್ನು ಮಾಡಿದರೆ ಇದರ ಕೆಲಸವನ್ನು ನಾವು ಪ್ರಾರಂಭಿಸುತ್ತೇವೆ. ಭಕ್ತಾದಿಗಳು ಬಂದು ಇಲ್ಲಿ ಸಂತೃಪ್ತಿಯಿಂದ ಹೋಗ್ತಾ ಇದ್ದಾರೆ. ನೆರೆಕರೆಯವರು ಎಲ್ಲ ಜನಗಳಿಗೆ ನಮ್ಮ ಈ ಊರಿನ ಈ ರಾಜರಾಜೇಶ್ವರಿ ಮತ್ತು ಸುಬ್ರಹ್ಮಣ್ಯ ದೇವರು ಒಳ್ಳೆಯದನ್ನು ಮಾಡಿದ್ದಾರೆ ಅಂತ ಹೇಳುತ್ತಾ, ದೇಶಕ್ಕೆ ಕೂಡ ಒಳ್ಳೆಯದಾಗಲಿ ಅಂತ ಹಾರೈಸುತ್ತಾ ಈ ನವರಾತ್ರಿ ಸಂದರ್ಭದಲ್ಲಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಸಾಧ್ಯವಾದರೆ ನೀವು ಈ ದೇವಾಲಯಕ್ಕೆ ಭೇಟಿ ನೀಡಿ ದೇವಿಯ ಕೃಪೆಗೆ ಪಾತ್ರರಾಗಿ ಎಂದು ಹೇಳುತ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಮುಗಿಸ್ತಿದ್ದೀವಿ. ನಾಳೆ ಇನ್ನೊಂದು ಕ್ಷೇತ್ರದಲ್ಲಿ ತಮ್ಮನ್ನು ಭೇಟಿ ಆಗ್ತೇವೆ. ಅಲ್ಲಿವರೆಗೆ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನ ವಾಹಿನಿ. ನಮಸ್ಕಾರ. प्रियवासिनि हासरते शिखरि शिरो
शृङ्गनिजालय मध्यगते